ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಲಿಮಿಟೆಡ್ ಇಲ್ಲ, ಎಲ್ಲವೂ ಕೂಡ ಎಷ್ಟು ಬೇಕಾದರೂ ನಾವು ಇಲ್ಲಿ ಅಡುಗೆ ತಯಾರಾಗ್ತಾನೆ ಇರುತ್ತೆ. ಸೊ ಪ್ರತಿನಿತ್ಯವೂ ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯಗಳು. ಇವತ್ತು ಯಾವ ಖಾದ್ಯ ತಯಾರಾಗುತ್ತೆ ನೀವು ಕೂಡ ಕುತೂಹಲದಿಂದ ಕಾಯ್ತಾ ಇರ್ತೀರಿ. ನನಗೂ ಕೂಡ ಅಷ್ಟೇ ಕುತೂಹಲ ಇದೆ, ಯಾವ ರೆಸಿಪಿ ಇವತ್ತು ತಯಾರಾಗುತ್ತೆ ಅಂತೇಳಿ. ಸೊ ಇದೆಲ್ಲ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಸುಮತಿ ಅವರು. ಇದನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋ ಮೊದಲೇ ಒಂದು ಸ್ಮೈಲ್ ಅಲ್ಲ ನಿಮ್ಮದು. ಸೊ ನಾನು ಯಾವಾಗಲೂ ನಿಮ್ಮ ಈ ಒಂದು ಸ್ಮೈಲ್ಗೆ ಫಿದಾ, ಆಯಿತಾ? ಸೂಪರ್. ಯಾವಾಗಲೂ ಹಾಗೆ ನಗ್ತಾ ಇರಬೇಕಲ್ಲ. ಹೌದಪ್ಪ. ಎಸ್ ಮೇಡಮ್. ಸೊ ನಮ್ಗಿವತ್ತು ನಗ್ತಾ ನಗ್ತಾ ನಿಮ್ಮ ಅಡುಗೆ ಮನೆಯಲ್ಲಿ ನಗೋಂದು ಇದ್ದೇ ಇರುತ್ತೆ. ಅದರ ಜೊತೆಗೆ ಯಾವ ಅಡುಗೆ ತಯಾರಾಗುತ್ತೆ? ಒಂದು ಕ್ಯಾರೆಟ್ ಕೀರ್ ಅಂತ ಪಾಯಸ, ಇನ್ನೊಂದು ಟೊಮೆಟೊ ಚಟ್ನಿ. ಟೊಮ್ಯಾಟೊ ಚಟ್ನಿ. ಓಕೆ. ಸೊ ಒಂದು ಎಲ್ಲದಕ್ಕೂ ಆಗುತ್ತೆ, ಜೊತೆಗೆ ನಂಚ್ಕೊಂಡು ತಿನ್ನೋದಕ್ಕೆ ಸ್ವೀಟಾಗಿ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಎಸ್ ಮೇಡಮ್. ಸೊ ಫಸ್ಟಿಗೆ ನಮಗೀಗ ಯಾವುದು? ಕ್ಯಾರೆಟ್ ಪಾಯಸ. ಕ್ಯಾರೆಟ್ ಪಾಯಸ. ಕ್ಯಾರೆಟ್ ಪಾಯಸ ಖೀರಾ? ಕೀರ್. ಕ್ಯಾರೆಟ್ ಕೀರ್. ಓಕೆ ಸರಿ. ಹಾಗಾದರೆ ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ? ಬಾಣಲೆ ಕೊಡಿ. ಬಾಣಲೆ. ಅದಕ್ಕೆ ಈಗ ನಾವು ತುಪ್ಪ ಹಾಕಬೇಕು. ತುಪ್ಪದಲ್ಲಿ ಕ್ಯಾರೆಟ್ ಉರಿಲಿಕ್ಕಿದೆ. ಓಕೆ. ಆನಂತರ ಬ್ರೆಡ್ ಉರಿಲಿಕ್ಕಿದೆ. ಓ, ಬ್ರೆಡ್ ಕೂಡ ಹಾಕ್ತೀರಾ? ಬ್ರೆಡ್ ಕೂಡ ಹಾಕ್ಲಿಕ್ಕಿದೆ. ಈಗ ಎಲ್ಲರೂ ಹೇಳ್ತಾ ಇರ್ತಾರೆ ಕ್ಯಾರೆಟ್ ಖೀರ್ ಮತ್ತೆ ಪಾಯಸಕ್ಕೆ ಏನು ಡಿಫ್ರೆನ್ಸ್? ಸೊ ಏನು ಡಿಫ್ರೆನ್ಸ್ ಇದೆ ಹೇಳಿ ನೋಡ. ನೀವು ಹೇಳಿ, ನೀವು ಹೇಳಿ. ಖೀರ್ ಮಾಡ್ತಾ ಇರೋದು ನೀವು, ಈಗ ನನ್ನ ಹತ್ರ ಕೇಳಿದ್ರೆ ಹೇಗೆ? ನಾವು ಹೇಳುವ ರೀತಿ ಅಂದ್ರೆ ಕೀರ್ ಅಂದ್ರೆ ನಾವು ಹಿಂದಿಯಲ್ಲಿ ಹೇಳುದು ಹಾಗೆ. ಕ್ಯಾರೆಟ್ ಕೀರ್ ಹಿಂದಿಯಲ್ಲಿ, ನಾವಾದ್ರೆ ಇಲ್ಲಿ ಆದ್ರೆ ಪಾಯಸ. ಹಾಗೆ ನಮ್ಮದು ರೀತಿ ಹಾಗೆ. ನಿಮ್ಮದು ಹೇಗೆ ಅಂತ ನಂಗೆ ಗೊತ್ತಿಲ್ಲ. ನಮ್ಮದು ಹೇಳ್ತಾರೆ ಹಾಕಿ ಇದಕ್ಕೆ ಖಾಲಿ ಇದೆ ಈಗ ಅಲ್ಲಿ. ಸೊ ನಾವಂದ್ರೆ ಖೀರ್ ಅಂದ್ರೆ ನೀವು ಯಾವ್ದು ಸಕ್ಕರೆ ಹಾಕಿ ಮಾಡ್ತಿರೋ, ಸಕ್ಕರೆ ಮತ್ತೆ ಹಾಲು, ಈ ತರ ಪ್ಯಾಕೆಟ್ ಹಾಲು, ಅದು ಖೀರ್. ಓ, ನನ್ನ ವರ್ಷನ್ ಗೊತ್ತಿಲ್ಲ ಬಾಕಿಯವರು. ಪಾಯಸ ಆದ್ರೆ ತೆಂಗಿನ ಹಾಲು, ಬೆಲ್ಲ ಎಲ್ಲ ಹಾಕಿದ್ರೆ ಅದು ಪಾಯಸ. ಅಷ್ಟೇ ಡಿಫ್ರೆನ್ಸ್. ಇದಕ್ಕೆ ಕ್ಯಾರೆಟ್ ಒಳ್ಳೆದಿದೆ, ನಾರ್ತ್ ಸೌತ್ ಬೇರೆ ಬೇರೆ ಅಲ್ಲ. ನಾವು ಕೀರ್ ಅಂತ ಹೇಳುದು ಹಿಂದಿಯಲ್ಲಿ ಹಾಗೆ. ಈಗ ಎಷ್ಟು ಕ್ಯಾರೆಟ್ ತಗೊಂಡಿದ್ದೀರಿ? ಒಂದು ದೊಡ್ಡ ಕ್ಯಾರೆಟ್ ತೆಗೆದುಕೊಂಡಿದ್ದೇನೆ. ಸಾಕಷ್ಟು? ಒಂದು ದೊಡ್ಡ ಕ್ಯಾರೆಟ್ ಸಾಕು. ನಾವು ಬ್ರೆಡ್ ಹಾಕ್ತೇವಲ್ಲ, ಮತ್ತೊಂದು ಅರ್ಧ ಲೀಟರ್ ಹಾಲು, ಅಷ್ಟಕ್ಕೆ ಸಾಕು. ಇದನ್ನು ತುಪ್ಪದಲ್ಲಿ ಹುರಿಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದು ಆ್ಯಕ್ಚುಲಿ ನಿನ್ನೆ ಸಂಜೆ ಮಾರ್ಕೆಟಿಗೆ ಹೋಗುವಾಗ, ಯಾವತ್ತು ನಾನು 6 ಗಂಟೆ ನಂತರ ಹೋಗುದಿಲ್ಲ. ನಿನ್ನೆ ಹೋಗ್ತಾ ಇದ್ದೆ. ನಂದೊಂದು ಅಭ್ಯಾಸ, 6 ಗಂಟೆ ಒಳಗೆ ಎಲ್ಲ ಮುಗಿದು ಮನೆ ಒಳಗೆ ಸೇರುದು ಒಂದು ಮೊದಲಿಂದ ಒಂದು ಅಭ್ಯಾಸ. ಸೊ ನಿನ್ನೆ 6:30 ನಂತರ ಹೋಗ್ತಾ ಇದ್ದೇನೆ. ಆಗ ಒಂದು ಫ್ರೆಂಡ್ ಸಿಕ್ಕಿದೆ. ಎಲ್ಲಿಗೆ ಓಡುದು ಈಗ? ಯಾವ ಮನೆಗೆ ಓಡುದು ಈ ಸಲ? ಈಗ
ದಿನ ನೋಡುವವರು ಅವರು. ನಾನು ಹೇಳ್ದೆ ಹೀಗೆ ನಮ್ಮ ಟೀಗೆ ಹೋಗ್ಲಿಕ್ಕೆ. ಓ ಹೌದಾ, ನಿಂತ್ಕೊಳ್ಳಿ ಒಂದು 2 ನಿಮಿಷ. ಯಾಕೆ ಎಂತ? ನಾನೊಂದು ಡಿಶ್ ಹೇಳ್ತೇನೆ, ಅದು ಮಾಡ್ತೀರಾ ನಾಳೆ? ಹೇಳಿ ನೋಡ ಹೇಳಿದ್ದೀವಿ. ರೋಡಲ್ಲಿ ನಿಂತು, ರೋಡ್ ಬದಿಯಲ್ಲಿ ನಿಂತಿದೆ ಇಬ್ರು ಕೂಡ. ಅವರವ್ರಿಗೆ ಅನ್ಸ್ಬೋದು ಏನ್ ಈ ಹೆಂಗಸರದ್ದು ಬರೀ ರೋಡಲ್ಲೂ ಅಡಿಗೆ ಆಗ್ತಾ ಇದೆ ಅಂತ. ಅವರು ನಿನ್ನೆ ಹೇಳಿದ ಐಟಮ್ ಇದು. ಓಹೋ, ಇಲ್ಲಿದ್ರೆ ನೀವೇನ್ ಮಾಡ್ಲಿಕ್ಕಿದ್ರು? ನಾನು ಆಕ್ಚುಲಿ ಆಲೂ ಪರೋಟ ಒಂದು ಮಾಡ್ತಾ ಇದ್ದೆ, ಮತ್ತೆ ಒಂದು ಟೊಮೆಟೊ ಚಟ್ನಿ ಮಾಡುವಂತ ಇದ್ದೆ. ಸೊ ಮಾಡಿ ತುಂಬಾ ಚಂದ ಆಗ್ತದೆ ಹೇಳಿದ್ರು. ಮತ್ತೆ ಓಕೆ ನೋಡುವ ತರ್ತೇನೆ ಅಂತ ತಂದೆ. ಹಾಗೆ ಇದು ಅವರು ನಿನ್ನೆ ಹೇಳಿದಂತ ಒಂದು ಮಂಜು ಅಂತ ಬೆಸ್ಟ್ ಫ್ರೆಂಡ್ ಅವರು ನಂದು. ಅವರು ಹೇಳಿದ್ಮೇಲೆ ಮುಗೀತು. ಆಕ್ಚುಲಿ ಕರೆಕ್ಟಾಗಿ ಹೇಳ್ತಾರೆ, ಚಂದ ಅಡುಗೆ ಎಲ್ಲ ತುಂಬ ಮಾಡ್ತಾರೆ ಅವರು. ಸೊ ನೆಕ್ಸ್ಟ್ ಟೈಮ್ ನೀವು ಬರುವಾಗ ಅವರನ್ನು ಒಂದ್ಸರಿ ಕರ್ಕೊಂಡು ಬನ್ನಿ. ನೋಡಿ ಹೇಳಿದ್ದೇನೆ ಬನ್ನಿ ಅಂತ. ನಾನು ಹೇಳ್ತೇನೆ ಅಂತ ಮಾಡಿ ಅಂತ, ನೀವು ಮಾಡಿ ಅಂತೆ. ಸೊ ಇದೊಂದು ನಾನು ಆ್ಯಕ್ಚುಲಿ ಆಗ್ಬೇಕಿದು. ಇದು ಅದರಲ್ಲೇ ಸ್ವಲ್ಪ ಬೇಯಬೇಕು ತುಪ್ಪದಲ್ಲಿ, ಮತ್ತೆ ಸ್ವಲ್ಪ ಹಾಲಲ್ಲಿ ಬೇಯ್ತದೆ. ಸ್ವಲ್ಪ ನಮಗೆ ಸಾಫ್ಟ್ ಬರ್ತದೆ, ಅಲ್ಲ ಗೊತ್ತಾಗ್ತದೆ ಅದು ಬೆಂದಿದೆ ಅಂತ. ಈಗ ಇದನ್ನು ನಾವು ತೆಗಿಬೇಕು, ಮತ್ತೆ ಇದರಲ್ಲೇ ನಾವು ಇದು ಹುರಿದಿದ್ದನ್ನ ತೆಗೆದಿಡ್ಬೇಕು. ಯಾಕೆಂದ್ರೆ ಅದೇ ಅದರಲ್ಲೇ ಬ್ರೆಡ್ ಫ್ರೈ ಮಾಡಬೇಕು ನಾವು ಪುನಃ. ಈಗ ನಾನು ರೆಡಿ. ಇದನ್ನು ತೆಗೆಯೋ ನೋಡಿ, ಪರಿಮಳ ಬರ್ತಾ ಇದೆ ಅಲ್ಲ. ಹಾಕುದಾ? ಇದು ಈಗ ಇದಾಯಿತು ನಮ್ಮದು ಕ್ಯಾರೆಟ್ ಫ್ರೈ ಆಯಿತು. ಈಗ ಸ್ವಲ್ಪ ತುಪ್ಪ ಹಾಕುವ. ಈಗ ಇದಕ್ಕೆ ಬ್ರೆಡ್ 3 ಬ್ರೆಡ್ ಉಂಟು, ಕಟ್ ಮಾಡಿ ಇಟ್ಟಿದ್ದೇನೆ. ಅದರ ಬ್ರೌನ್ ಪಾರ್ಟ್ ತೆಗಿಬೇಕು. ಹೌದು, ಬ್ರೌನ್ ಪಾರ್ಟ್ ಎಲ್ಲ ತೆಗೆದು ವೈಟ್ ಪಾರ್ಟ್ ಮಾತ್ರ ಹಾಕಬೇಕು. ಈಗ ಇದನ್ನು ಅದರಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪ ಲೈಟ್, ಏನು ಜಾಸ್ತಿ ಬ್ರೌನ್ ಆಗೋದು ಬೇಡ. ಸ್ವಲ್ಪ ಲೈಟ್ ಬ್ರೌನ್ ಲೈಟ್ ಚೂರು ತುಪ್ಪದಲ್ಲಿ ಫ್ರೈ ಆದಾಗೆ ಅದೇ ಸಾಕು. ಕಲರ್ ಏನು ಚೇಂಜ್ ಆಗಬೇಕಂತ ಇಲ್ಲ, ಅಂದರೆ ಕ್ರಿಸ್ಪಿ ಬರಬೇಕು ಅಂತ. ಹೌದು, ಇಲ್ಲ ಇಲ್ಲ, ಯಾಕಂದ್ರೆ ಅದು ಹಾಲಿಗೆ ಆದ ನಂತರ ಮತ್ತೆ ಸಾಫ್ಟೇ ಬರ್ತದೆ ಅಲ್ಲ. ಕ್ಯಾರೆಟ್ ಹಲ್ವಾ ಇಷ್ಟೇ. ಇದು ಕ್ಯಾರೆಟ್ ತಂದಿದ್ದೀರಿ, ಸ್ವಲ್ಪ ಜಾಸ್ತಿ ಕ್ಯಾರೆಟ್ ತಂದು ಹಲ್ವಾನೇ ಮಾಡಬೇಕಿತ್ತು. ನಂಗೆ ಇಷ್ಟ. ಇದೇ ಡೈಲಾಗ್ ನಿನ್ನೆ ನನ್ನ ಮಗ ಹೊಡೆದ. ರಾತ್ರಿ ಮಾಡಿ ಅವರಿಗೂ ಕೊಟ್ಟೆ. ಇದರಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ಬೋದಲ್ವಾ? ನನಗೆ ಅದು ನೆಕ್ಸ್ಟ್ ಮಾಡ್ಲಿಕ್ಕಿದೆ. ಇದೊಂದು ಮಂಜು ಆಂಟಿ ಹೇಳಿದ್ರು ನಿನ್ನೆ ಮಾಡಿ ಬಿಡುವ. ಇದು ನೋಡಿ, ಇಷ್ಟು ಸಾಕು. ಈಗ ಓಕೆ, ಇದನ್ನು ತೆಗೆದ ಅದಕ್ಕೇನೆ ತೆಗೆಯುವ. ಕ್ಯಾರೆಟ್ ಒಟ್ಟಿಗೆ ಹಾಕಿದ್ರೆ ಆಯ್ತು. ಮತ್ತೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ. ಇನ್ನು ಅದೇ ಬಾಣಲೆಯಲ್ಲಿ ಬಿಸಿ ಮಾಡಿದಂಥ ಹಾಲು ಮೊದಲೇ ಕಾಯಿಸಿಟ್ಟಿದ್ದೇನೆ. ಇದನ್ನು ಹಾಕ್ತೇನೆ. ಈಗ ಅದು ಕಾಯಿಸಿ ಆರಿಸಿದ ಹಾಲೇ ಆಗಬೇಕಾ? ಹಾಕಿ. ಇಲ್ಲ, ನೀವು ಮತ್ತೇನು ಕುದಿಸ್ಬೋದು. ಮತ್ತೇನು ಕುದಿಸಿ ಮತ್ತೆ ಇದನ್ನು ಹಾಕ್ಬೋದು. ಟೈಮು ಜಾಸ್ತಿ ಇಲ್ಲ ಅಂದರೆ ಮೊದಲೇ ಕಾಯಿಸಿಟ್ಟು ಬಿಟ್ಟರೆ ನಿಮಗೆ ಬೇಗ ಆಗ್ತದೆ. ಇಲ್ಲದ್ರೆ ಅದು ಕಾಯಿ ಒಳಗೆ ಇದ್ದಿದ್ದು ಆಗುತ್ತೆ. ಹಾಗೆ ಕಾಯಿಸಿ ಆರಿಸಿದ್ದು ಆಗ್ಬೇಕಂತ ಇಲ್ಲ, ಹಾಗೆ ಸಕ್ಕರೆ ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು. ಸಿಹಿ ಬೆಸ್ಟ್. ಹೌದು, ಅಷ್ಟೇ ಹಾಕುವ, ಜಾಸ್ತಿ ಬೇಡ. ಅದು ಎಷ್ಟು ನಿಮ್ಗೆ ಜಾಸ್ತಿ ಬೇಕಾದವರು ಸ್ವಲ್ಪ ಜಾಸ್ತಿ ಆಗ್ತದೆ, ಬೇಕಿದ್ರೆ ಹೌದು, ಅದು ನಿಮ್ಮಿಷ್ಟ. ನಿಮಗೆ ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ, ನನಗೆ ಸ್ವಲ್ಪ ಜಾಸ್ತಿ ಆದರೆ ಜಾಸ್ತಿ. ನನಗೆ ಆ್ಯಕ್ಚುಲಿ ಜಾಸ್ತಿ ಸ್ವೀಟ್ ಎಲ್ಲ. ಆ್ಯಕ್ಚುಲಿ ಇದೆಲ್ಲ ಮಾಡಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ ನಂತರ ಅದನ್ನು ಅದರ ಮಜನೇ ಬೇರೆ. ಪುಡಿಂಗ್ ತರಾನು ಮಾಡಿ ಅದನ್ನು ತಿನ್ಬೋದು. ಅಂದ್ರೆ ಬ್ರೆಡ್ ಜಾಸ್ತಿ ಆದ್ರೆ ಅದು ಆಮೇಲೆ ನಿಮ್ಗೆ ಅದು ಪುಡಿಂಗೆ ಆಗ್ತದೆ. ಪುಡಿಂಗೆ ಅದು. ಇದು ಈಗ ಕುದೀತಾ ಉಂಟು. ಈಗ ನಾವು ಇದು ಫ್ರೈ ಮಾಡಿ ಇಟ್ಟಂತ ಕ್ಯಾರೆಟ್ ಮತ್ತೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಹಾಕಿಬಿಟ್ರೆ ಆಯ್ತು. ಅದು ಮೊದಲೇ ಕುದ್ದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೌದೌದು, ಕುದಿ ಬಂದ ನಂತರನೇ ಹಾಕ್ಬೇಕು. ಇದು ನಾವು ಆಲ್ರೆಡಿ ಕುದಿಸಿ ಇಟ್ಟಿದ್ದೇವೆ ಅಲ್ವಾ. ಈಗ ಇದರಲ್ಲಿ ಸ್ವಲ್ಪ ಬೇಯಿಲಿ, ಕಲರು ಚಂದ ಬರ್ತದೆ. ಆಕ್ಚುಲಿ ಏನೋ ತುಪ್ಪ ಎಲ್ಲ ಹಾಕಿ ಮಧ್ಯದಲ್ಲಿ ಕ್ಯಾರೆಟ್ ಇದ್ರು ಕೂಡ ಒಂಥರ ಕೇಸರ್ ಎಲ್ಲ ಹಾಕಿ ಆ ತರ ಕೇಸರ್ ಕೂಡ ಹಾಕ್ಬೋದು. ನೀವು ಬೇಕು ಇದಕ್ಕೆ ಹಾಕ್ಬೋದು.
ಐ ಗೆಸ್ ಬೀಟ್ರೂಟ್ ಇಂದ ಕೂಡ ತುಂಬಾ ಚೆನ್ನಾಗಿ ಬರ್ಬೋದು ಇದು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್, ಅಷ್ಟೇ. ಬಟ್ ಅದೇ Colour ಕಲರ್ ಪಿಂಕ್ ಆಗಿ ಭಾರಿ ಒಳ್ಳೆ ಚಂದ ಕಲರ್ colour ಬರ್ತದಲ್ಲ. ಸೊ ಈಗ ಒಳ್ಳೆ ಕುದಿ ಬರ್ತಾ ಇದೆ. ಈಗ ನಮಗೆ ಕ್ಯಾಶು ಅದನ್ನ ಹಾಗೆ ಹಾಕೊಳ್ಳೋದು, ಹಾಗೇನೆ ಹಾಕೋ, ಫ್ರೈ ಮಾಡೋದು ಅದಕ್ಕೇನು ಬೇಡ fry ಬೇಡ ಬೇಡ ಹಾಗೇನೆ ಹಾಕೊಳ್ಳುವ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಇನ್ನು ಪಿಸ್ತಾ ಬಾದಾಮ್ ಎಲ್ಲ ಎಲ್ಲ ಹಾಕ್ಬೋದಾ? ಬಾದಾಮ್ ಪಿಸ್ತಾ ಎಲ್ಲ ಕಟ್ ಮಾಡಿ ಹಾಕಿದ್ರೆ. ಇದು ಹೇಗೆ ಹಾಲು ಕುದ್ದು ಒಂಥರ ತಿಕ್ಕಾಗಿ ಆಗ್ಬೇಕಾ ಅಥವಾ ಪರವಾಗಿಲ್ಲ? ಹಾಗೆ ಬರ್ಬೇಕಂತ ಇಲ್ಲ, ಕುದಿದ್ರೆ ಸಾಕು. ಯಾಕಂದ್ರೆ ಅದು ಬ್ರೆಡ್ ಹಾಕಿರ್ತಲ್ಲ, ಅದು ಅಲ್ಲಿಗೆ ಸ್ವಲ್ಪ ಹೀರ್ಕೊಂಡೆಲ್ಲ ದಪ್ಪ ದಪ್ಪ ಬರ್ತದೆ ನಿಮಗೆ. ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ ನೀವು ಬೆಳಿಗ್ಗೆ ಇಟ್ಟು ಸಂಜೆಗೆ ಭಾರಿ ಸೂಪರ್ ಆಗ್ತದೆ. ಇದು ನೋಡ್ತಾ ನಂದು ಇನ್ನೊಂದು ಐಡಿಯಾ ಉಳಿತು. ಏನ್ ಗೊತ್ತಾ, ಸಕ್ಕರೆ ಹಾಕಿದ್ರೆ ಅದ್ರದ್ದೊಂದು ಟೇಸ್ಟ್ ಬೇರೆ, ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಹೌದು ಸಖತ್ತಾಗಿ ಬರ್ಬೋದು. ಅದು ಕ್ಯಾರೆಟ್ ಹಲ್ವಕ್ಕೆಲ್ಲ ಹಾಕ್ತಾರಲ್ಲ, ಇದಕ್ಕೂ ಕೂಡ ನಾನು ಖೀರ್ಗೆ ಹಾಕ್ತೀನಿ. ಹೌದಾ, ಒಳ್ಳೆಯದು, ಒಂದು ಐಡಿಯಾ ಸಿಕ್ಕಿದೆ. ನೆಕ್ಸ್ಟ್ ಅದು ಆಕ್ಚುಲಿ ಯೂಶುವಲ್ ಖೀರ್ ನೀವು ಮಾಡಿದಾಗ ಒಂದು ಟೇಸ್ಟ್ ಆದ ಸ್ವೀಟ್ ಗೊತ್ತಾಗುತ್ತೆ. ಹೌದೌದು, ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಏನೋ ಒಂಥರ ಕ್ರೀಮಿ ವೆಲ್ವೆಟಿ ಮಲೈ ತರ ಬರ್ತದೆ ಟೇಸ್ಟ್. ಹೌದು, ಮಂಜು ಅವ್ರಿಗೂ ಹೇಳಿ, ಹೇಳ್ತೇನೆ. ಹೀಗೆ ಹೇಳಿದ್ರೆ ಅವ್ರು ಹೇಳಿದ್ರಾ ಅಂತ ನನಗೆ ನೆನಪಿಲ್ಲ. ನೋಡಿ, ಯಾಕಂದ್ರೆ ಅವ್ರು ಅದೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಮತ್ತೆ ನಾನು ಆ ಗಡಿಬಿಡಿಯಲ್ಲಿ ರಾತ್ರಿಗೆ ಹೊರಗೆ ಹೋಗುದಲ್ಲ. ಮತ್ತೆ ನೋಡಿ, ಈಗ ಏಲಕ್ಕಿ ಹಾಕಿ ಬಿಡುವ ಅದಕ್ಕೆ. ಇದಿಷ್ಟು ಸಾಕು, ನಮ್ಮದು ಕ್ಯಾರೆಟ್ ಕೀರ್ ರೆಡಿ. ಆಫ್ ಮಾಡ್ತೀನಿ ಗ್ಯಾಸ್. ಎಸ್, ಸರ್ವ್ ಮಾಡೋದು ಮಾತ್ರ ಬಾಕಿ. ಎಸ್ ಮೇಡಮ್, ತಗೊಳ್ಳಿ. ಈಗ ನಮ್ಮದು ಕ್ಯಾರೆಟ್ ಕೀರ್ ರೆಡಿ ಆಗಿದೆ, ಸರ್ವ್ ಮಾಡುವ. ಬಿಸಿ ಬಿಸಿಯಾದ ಕ್ಯಾರೆಟ್ ಕೀರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಆಗಿದೆ, ಬಟ್ ಚಿಲ್ ಮಾಡಿ ಇದನ್ನು ಟೇಸ್ಟ್ ನೋಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಬಿಸಿಯಾದಂಥ ಕ್ಯಾರೆಟ್ ಕೀರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಡಿಫ್ರೆನ್ಸ್ ಅದು ಮತ್ತೆ ಪುನಃ ನೋಡಿ. ಕ್ಯಾರೆಟ್ ಖೀರ್ ತಯಾರಿಸುವ ವಿಧಾನ: ಮೊದಲು ತುಪ್ಪದಲ್ಲಿ ಕ್ಯಾರೆಟ್ ತುರಿಯನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಬ್ರೆಡ್ ತುಂಡುಗಳನ್ನು ತುಪ್ಪದಲ್ಲಿ ಹುರಿಯಿರಿ. ಆನಂತರ ಹಾಲನ್ನು ಕುದಿಸಿಕೊಂಡು ರುಚಿಗೆ ಅನುಸಾರವಾಗಿ ಸಕ್ಕರೆ, ಹುರಿದಿಟ್ಟ ಕ್ಯಾರೆಟ್ ಹಾಗೂ ಬ್ರೆಡ್ ಸೇರಿಸಿ ಬೇಯಿಸಿ. ಆನಂತರ ಗೋಡಂಬಿ, ಏಲಕ್ಕಿ ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿಯಾದ ರುಚಿಕರವಾದ ಕ್ಯಾರೆಟ್ ಖೀರ್ ರೆಡಿ. ಸೊ ಖೀರ್ ಏನೋ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಏನೋ ಹೇಳಿದ್ರು, ಟೊಮ್ಯಾಟೊ ಚಟ್ನಿ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಡಪ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಬಿಸಿ ಕ್ಯಾರೆಟ್ ಖೀರ್ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಬನ್ನಿ ಮೇಡಮ್. ನಾನು ಟೊಮ್ಯಾಟೊ ಚಟ್ನಿ ಅಂತ ಹೇಳಿದೆ. ಈ ಟೊಮ್ಯಾಟೊ ಚಟ್ನಿ ಅನ್ನ ಜೊತೆಗೆ ಮಾತ್ರವಾ ಅಥವಾ ಈ ಪೂರಿ, ದೋಸೆ, ಚಪಾತಿ ಇದಕ್ಕೆಲ್ಲಕ್ಕೂ ಆಗುತ್ತಾ? ಎಲ್ಲದಕ್ಕೂ ಆಗ್ತದೆ. ಅನ್ನದ ವೈಟ್ ರೈಸ್ ತುಂಬ ಒಳ್ಳೆಯದಾಗ್ತದೆ. ಅದ್ರ ಜೊತೆಗೆ ಅದನ್ನು ಕಲಸಿ ತಿನ್ನೋದು ಅಥವಾ ನಡ್ಕೊಂಡು ಹಾಗೆ ಉಪ್ಪಿನಕಾಯಿ ಹಾಗೆ? ಅಲ್ಲ, ಕಲಸಿ ತಿನ್ನೋದು. ವೈಟ್ ರೈಸ್ ಕಲಸಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಪೂರಿ, ಚಪಾತಿ ಜೊತೆ, ನೀರು ದೋಸೆ ಜೊತೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದರೆ. ನನಗೆ ಬಾಣಲೆ ಕೊಡಿ. ಕೆಲಸನ ಆಯಿಲ್ ಬೇಕು. ಸೊ ನೀವು ತಿಳಿದ ಹಾಗೆ ನಮ್ಮ ಕಿಚನಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಅಷ್ಟೇ, ಈರುಳ್ಳಿ ಜಾಸ್ತಿ ಬೇಡ ಇದಕ್ಕೆ.
ಸ್ವಲ್ಪ ಫ್ರೈ ಆಗಬೇಕು. ಮತ್ತೆ ಟೊಮೆಟೊ ಹಾಕುವ. ಉಪ್ಪು ಹಾಕ್ತೇನೆ ಸ್ವಲ್ಪ. ಬೇಗ ಸಾಫ್ಟ್ ಆಗ್ತದೆ, ಬೇಗ ಬೇಯ್ತದೆ. ಸೊ ನೀವು ಮೊದಲು ಬಾಂಬೆಯಲ್ಲಿ ಇದ್ದಿದ್ದಲ್ಲ? ಹೌದು. ಸೊ ಬಾಂಬೆಲಿದ್ದಾಗ ಅಂದರೆ ನೀವು ಅಲ್ಲೇ ಹುಟ್ಟಿ ಬೆಳೆದದ್ದು ಇಲ್ಲಿಂದ? ಅಲ್ಲೇ ಹುಟ್ಟಿ ಬೆಳೆದದ್ದು. ಅಲ್ಲೇ ಹುಟ್ಟಿ ಬೆಳೆದದ್ದು. ಓಹೋ ಹೋ. ಸೊ ಎಜುಕೇಷನ್ ಎಲ್ಲ ಅಲ್ಲಿ ಆಗಿ ಮತ್ತೆ. ಸೊ ನೀವು ಫಸ್ಟ್ ಅಡುಗೆ ಕಲಿಯುವಾಗ ಈ ಮಂಗಳೂರಿನ ಅಡುಗೆ ಕಲ್ತರ ಅಲ್ಲಿದ್ದು ಮಹಾರಾಷ್ಟ್ರನ್ ರೆಸಿಪೀಸ್? ಬಾಂಬೆ ಐತೆ. ಬಾಂಬೆದು ಯಾವುದು? ಚಿಲ್ಲರ್ ಪಿಲ್ಲರ್. ಚಿಲ್ಲರ್ ಪಿಲ್ಲರ್ ಅಂತಾನು ಅಡುಗೆ ಇದೆಯಾ? ಅದು ಇದು ಊಟ ಇದೆಲ್ಲ ಕಲಿಯುವುದಿಲ್ಲ, ಸಂಜೆಗೆ ತಿನ್ನುವಂಥದ್ದು ಏನಾದ್ರು ಬೇಲ್ಪುರಿ, ಸೇವ್ಪುರಿ ಅಂತದ್ದೆಲ್ಲ ಎಲ್ಲ ಚಟ್ಪಟ ಚಟ್ಪಟಕಾನ ಹಾಗೆ. ಓಕೆ. ಸೊ ಈಗಲೂ ಅದೇ ಇಷ್ಟನಾ ಅಥವಾ ಈ ಥರ? ಅದೇ ಇಷ್ಟ. ಅದು ಆ್ಯಕ್ಚುಲಿ ಯಾವಾಗಲೂ ಹಾಗೆ ಅಲ್ಲ, ನಾವು ಚಿಕ್ಕಂದಿರುವಾಗ ಯಾವ ಟೈಪ್ ನಾವು ತಿಂದಿರ್ತೀವ ಅಂಥದ್ದೇ ಯಾವಾಗಲೂ ಲೈಫ್ ಲಾಂಗ್ ಅದೇ ಇಷ್ಟ ಆಗುತ್ತೆ. ಚಪಾತಿ ಎಲ್ಲ ಜಾಸ್ತಿ ಅಂದರೆ ಅಲ್ಲಿ ಚಪಾತಿ ಡೈಲಿ ನಮಗೆ ಬೆಳಿಗ್ಗೆಗೆ ಚಪಾತಿ ತಿಂಡಿ ಅಂದರೆ ಚಪಾತಿ ಬೆಳಿಗ್ಗೆ. ಕೇಳುವಾಗೇ ಇಲ್ಲ, ಕೇಳುವಾಗ ಬೋರ್ ಅನಿಸ್ಲಿಲ್ವಾ ದಿನ ಚಪಾತಿ? ಅದು ಬೆಳಿಗ್ಗೆಗೆ ಬೇಕೇ ನಮಗೆ, ಹಾಗೆ ಇತ್ತು ಡೈಲಿ ಚಪಾತಿ ಚಪಾತಿ ಚಪಾತಿ. ಐ ಗೆಸ್ ಇದನ್ನ ಸ್ಟೋರ್ ಮಾಡಿ ಇಡ್ತಾರೆ. ಹೌದು ಅಲ್ಲ, ಅಂದ್ರೆ ನೀವು ಅದನ್ನ ಹುರಿದು ಬಿಸಿ ಎಲ್ಲ ಮಾಡಿ ಮಾಡ್ತಾ ಇದ್ದೀರಂದ್ರೆ ಸ್ಟೋರ್ ಮಾಡಿ ಎಷ್ಟು ದಿನ ಇಟ್ಕೊಳ್ಬಹುದು? ಅದು 1 ವಾರ ಹಾಗೆ ಉಪ್ಪಿನಕಾಯಿ ತರ ಇಟ್ಕೊಳ್ಬಹುದು, ಏನಾಗುದಿಲ್ಲ. ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು ಮಾತ್ರ. ಈಗ ಇದಕ್ಕೊಂದು 4 ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ಅಲ್ಲ, ಅಲ್ಲ, ಯಾಕಂದ್ರೆ ನಮಗೆ ಇದು ಗ್ರೈಂಡ್ ಮಾಡ್ಲಿಕ್ಕಿದೆಲ್ಲ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿದ್ರೆ. ಮತ್ತೆ ಅದಕ್ಕೇನೊಂದು 2 ಕಾಯಿ ಮೆಣಸು. ಇದು ಜೀರಿಗೆ ಮೆಣಸು. ಇದು ನನ್ನ ಅಮ್ಮನ ಮನೆಯಲ್ಲಿ ಗಿಡದಲ್ಲಿ ಆದದ್ದು. ಅದನ್ನು ತಂದಿದ್ದೆ. ಅದೇ 2 ಆಗ್ತದೆ. ಅದು ಒಳ್ಳೆ ಖಾರ ಬಿಡ್ತದೆ. ಅದಷ್ಟೇ ಸಾಕು, ಅದು ಅಷ್ಟೇ ಸಾಕಾಗ್ತದೆ, ಖಾರ ಬಿಡ್ತದೆ. ಚೋಟ್ ಮೆಣಸಿನಕಾಯಿ ನಾವು ಆ ಕಡೆ ಹೇಳುವಾಗ ಚೋಟ್ ಮೆಣಸಿನಕಾಯಿ ಹೇಳ್ತೀವಿ, ಖಾರ ಬಿಡ್ತದೆ, ಒಳ್ಳೆ ಬಹಳ ಖಾರ ಅಂತ. ಪರಿಮಳ ಮತ್ತೆ ಅದರದ್ದು ಖಾರದ್ದು ಪರಿಮಳ ಕೂಡ ಒಳ್ಳೆ ಬರ್ತದೆ. ಈ ನಾವು ಮಾರ್ಕೆಟಿಂದ ತಂದ್ರೆ ಒಂದು 10 ಮೆಣಸು ಹಾಕಿದ್ರು ಅದು ಖಾರ ಬರೋದಿಲ್ಲ. ಇದು 1-2 ಹಾಕಿದ ತಕ್ಷಣ ಒಳ್ಳೆ ಖಾರ ಬರ್ತದೆ. ಈಗ ಇದು ಗ್ಯಾಸ್ ಆಫ್ ಮಾಡುವ. ಸಾಕ ಇಷ್ಟೇ? ಸಾಕು. ಇನ್ನು ಅಂದರೆ ಮತ್ತೆ ಕೂಡ ನಮಗೆ ತುಂಬ ಫ್ರೈ ಮಾಡಲಿಕ್ಕಿದೆ ಅದು. ಅದಕ್ಕೆ ಇದು ಈಗ ಇಷ್ಟು ಸಾಕು ನಮಗೆ ಗ್ರೈಂಡ್ ಮಾಡಿ. ಸಾಫ್ಟ್ ಆದರೆ ಸಾಕು. ಸಾಫ್ಟ್ ಆಯ್ತು. ಇದು ಇನ್ನು ತಣ್ಣಗಾದ್ಮೇಲೆ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಗ್ಯಾಸ್ ಆಫ್ ಮಾಡಿದೆ. ಸೊ ಆ್ಯಕ್ಚುಲಿ ಈ ಥರ ಇದು ಟೊಮ್ಯಾಟೊದು ಪಿಕ್ಕಲ್ ಕೂಡ ಮಾಡ್ತಾರೆ. ಹೌದು. ಸೊ ಟೊಮ್ಯಾಟೊ, ಬಟ್ ನಾನು ಇದುವರೆಗೂ ಅದು ಅಂದರೆ ಟೇಸ್ಟ್ ನೋಡಿದ್ದೀನಿ, ಇದುವರೆಗೂ ಅದು ಹೇಗೆ ಮಾಡೋದು ಗೊತ್ತಾಗ್ಲಿಲ್ಲ. ಹೋಳಾಗೆ ಇರುತ್ತೆ, ಬಟ್ ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಅದನ್ನ ಹೇಗೆ ಹೋಳಿ ಇರ್ತದ ಸ್ವಲ್ಪ ಈ ಥರ ಸ್ವಲ್ಪ ಹಾಫ್ ತೆಗಿತಾರ ಅಂತ ಗೊತ್ತಿಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ನಾನು ಅನ್ಕೊಂಡೆ ಇದು ಸ್ವಲ್ಪ ಹಾಗೆ ಬರುತ್ತಾ ಏನೋ ಅಂತ, ಬಟ್ ಅದು ನೀವು ಹೇಳಿದ್ರೆ ಇದು ಗ್ರೈಂಡ್ ಮಾಡಲಿಕ್ಕಿದೆ. ಹೌದೌದು, ಇದು ಗ್ರೈಂಡ್ ಮಾಡಬೇಕು ನಾವು. ಮಾತಾಡ್ತಾ ತಣ್ಣಗಾಯ್ತು ಅಲ್ಲ? ತಣ್ಣಗಾಯ್ತು. ಇದು ಈಗ ಗ್ರೈಂಡ್ ಮಾಡಬೇಕು ನಾವು ಮಿಕ್ಸಿ. ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಕೊಡಿ. ನೋಡ್ಕೊಳ್ಳಿ ನೀರು ಎಷ್ಟು ಬೇಕು, ಚೂರು ಸಾಕು. ಅದು ಟೊಮ್ಯಾಟೊ ಬಿಡ್ತದೆ. ಮತ್ತೆ ಬೇಕಾದರೆ ನಾವು ಹಾಕಿದ್ರೆ ಬೇಕಾಗಲಿಕ್ಕಿಲ್ಲ. ಎಸ್ ಮೇಡಮ್, ಸಾಕು. ಗ್ಯಾಸ್ ಆನ್ ಮಾಡು. ಇದಕ್ಕಿನ್ನು ಆಯಿಲ್ ಬೇಕು ನನಗೆ, ಎಣ್ಣೆ ಹಾಕಬೇಕು. ಅದಕ್ಕೇನೆ ಹಾಕಿ ನೋಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಅದೇ ತೊಂದರೆ ಇಲ್ಲ, ಇದಕ್ಕೆ ಬೇಕು ಸ್ವಲ್ಪ ಜಾಸ್ತಿ. ನೋಡ್ಕೊಳ್ಳಿ. ಸಾಕು, ಅಷ್ಟು ಸಾಕು. ಈಗ ಕರಿಬೇವು ಮತ್ತು ಒಣಮೆಣಸು ಒಗ್ಗರಣೆಗೆ ಇದು 1 ಸಾಕು. 2 ತುಂಡು ಮಾಡಿ ಹಾಕಿದ್ದೇನೆ. ಕರಿಬೇವು ಜಾಸ್ತಿ ಇರ್ಬೋದು, ತೊಂದರೆ ಇಲ್ಲ.
ಈಗ ಅದಕ್ಕೆ ಸಾಸಿವೆ, ಈಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಬೆಳ್ಳುಳ್ಳಿ ಜಾಸ್ತಿ ಬೇಕು, ಸಣ್ಣ ಸಣ್ಣ ಕಟ್ ಮಾಡಿ. ಆಗ ಕೂಡ ಹಾಕಿದ್ದೀರಿ? ಗ್ರೈಂಡ್ ಮಾಡುವಾಗ ಒಂದು 4 ಹಾಕಿದ್ದೇವೆ, ಈಗ ಕಟ್ ಮಾಡಿ ಸಣ್ಣ ಸಣ್ಣ. ಒಗ್ಗರಣೆಗೂ ಕೂಡ ಒಗ್ಗರಣೆಗೆ ಬೇಕು. ಜೀರಿಗೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವು. ಜೀರಿಗೆ ಮತ್ತು ಸಾಸಿವೆ ಒಂದು 1/4 ಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ. ಅದರಲ್ಲೇ ಇನ್ನು ನಾವು ಗ್ರೈಂಡ್ ಮಾಡಿದ ಮಸಾಲ ಸರಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಈ ಮಸಾಲೆಯನ್ನು ಹಾಕಿದರೆ ಆಯಿತು. ಈಗ ಮಸಾಲೆ ಹಾಕ್ತೀನಿ ಅದಕ್ಕೆ, ಗ್ರೈಂಡ್ ಮಾಡಿದ. ಚೂರು ನೀರು ಬೇಕು, ಚೂರು ಹಾಕಿ ಸಾಕು. ಅಂದರೆ ಹೇಗಿದ್ರು ಅದು ಆವಿ ಆಗಬೇಕಲ್ಲ, ಮತ್ತೆ ಪುನಃ ನೀರು ಅದು ಬೇಕಾಗುತ್ತಾ? ಅಂದರೆ ಇನ್ನು ನೀರು ಬೇಡ, ಬೇಕಾಗಲ್ಲ. ಇಲ್ಲ ಇಲ್ಲ, ಅಂದರೆ ಅದು ಗಟ್ಟಿ ಬರಬೇಕು, ನೀರು ಸಾರ್ತಲ್ಲ ಬರಲಿಕ್ಕಿಲ್ಲ. ಈಗ ಇದಕ್ಕೆ ಉಪ್ಪು ಹಾಕುವ. ಮತ್ತು ನನಗೆ ಸ್ವಲ್ಪ ಮೆಣಸಿನ ಹುಡಿ ಬೇಕು, ಅರಸಿನ ಬೇಕು. ಹಾಂ, ಹಾಕಿ. ಉಪ್ಪು ಹಾಕ್ತೀನಿ. ಸ್ಪೈಸ್ ರವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್ ಸಾಕು. ಸಾಕು ಸಾಕು. ಸೊ ನೋಡ್ಕೊಳ್ಳಿ, ಚಿಲ್ಲಿ ಪೌಡರ್ ಹಾಂ ಸಾಕು ಸಾಕು. ಅಂದರೆ ನಾವು ಕಾಯಿ ಮೆಣಸು ಕೂಡ 2 ಹಾಕಿದ್ದೇವೆ ಅಲ್ವಾ, ಹಾಗಾಗಿ ಖಾರ ಎಷ್ಟು ಬೇಕು ನೋಡ್ಕೊಂಡು ಜಾಸ್ತಿ ಖಾರ ಬೇಕಾದವರಿಗೆ ಜಾಸ್ತಿ ಹಾಕ್ಕೊಳ್ಬೋದು, ಸ್ವಲ್ಪ ಕಡಿಮೆ ತಿನ್ನುವವರು ಖಾರ ಕಡಿಮೆ ಹಾಕ್ಕೊಳ್ಬೋದು. ಈಗ ನನಗೆ ಸ್ವಲ್ಪ ಕೊತ್ತಂಬರಿ ಹುಡಿ, ಧನಿಯಾ ಮತ್ತು ಜೀರಿಗೆ ಹುಡಿ ಬೇಕು. 1/4 ಸ್ಪೂನ್ ಅಷ್ಟೇ ಸಾಕು, 2 ಕೂಡ. ರೈಸ್ ರವರ ಧನಿಯಾ ಪುಡಿ 1/4 ಸ್ಪೂನ್ ಸಾಕು. ಅದು ಕೂಡ ರೈಸ್ ರವರ ಜೀರಾ ಪೌಡರ್ ಸಾಕು. ಕಲರ್ ಎಲ್ಲ ಚಂದ ಬಂತಲ್ಲ. ಇನ್ನು ಆ ಮಸಾಲೆ ಮಾತ್ರ ಅದರಲ್ಲಿ ಒಟ್ಟಿಗೆ ಬೇಕು. ಈಗ ನೀವು ಈಗ ಹಾಕ್ತಾ ಇದ್ದೀರಿ, ಈಗ ಸಪೋಸ್ ಇದನ್ನ ನಾವು ಚಿಲ್ಲಿ ಪೌಡರ್ ಇದನ್ನೆಲ್ಲ ಫಸ್ಟ್ ನೀವು ಟೊಮ್ಯಾಟೊ ಫ್ರೈ ಮಾಡುವಾಗಲೇ ಆವಾಗಲೂ ಹಾಕೊಂಡ್ರೆ ಆಗುತ್ತಾ? ಆಗ್ತದೆ. ಒಣಮೆಣಸು, ಕೊತ್ತಂಬರಿ ಬೀಜ, ಧನಿಯಾ ಬೀಜ, ಜೀರಿಗೆ ಎಲ್ಲ ಹುರ್ಕೊಂಡು ಒಟ್ಟಿಗೆ ಗ್ರೈಂಡ್ ಮಾಡಬಹುದು ನೀವು. ಟೊಮೆಟೊ ಹೋಲ್ ಆಗಿ ನಾವೀಗ ಪೌಡರ್ ಹಾಕೋದಾದ್ರೆ ಆಮೇಲೆ ಹಾಕ್ಬೇಕು, ಮೊದಲಿಲ್ಲ. ಇದು ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಹಾಕೊಂಡು ಹೋಗ್ಬೇಕು. ಈಗ ಚೂರು ಬೆಲ್ಲ. ನೋಡಿ ಇದರಲ್ಲಿ ಎಣ್ಣೆ ಕೂಡ ಕಾಣ್ತಾ ಉಂಟಲ್ವಾ, ಹಾಗೆ ಕಾಣಬೇಕು. ಆಯಿಲ್ ಕಾಣಬೇಕು ಅದರಲ್ಲಿ. ಈಗ ಆಯಿಲ್ ಮೇಲೆ ಬರುತ್ತಲ್ಲ, ಅದಕ್ಕೆ ಏನು ಹೇಳ್ತೀರಿ ಹೇಳಿ? ಅದು ನೀವೇ. ಅದಕ್ಕೆ ರೋಗನ್ ಅಂತ ಹೇಳ್ತಾರೆ. ಈಗ ನಾವು ರೋಗನ್ ಜೋಶ್ ಅಂತ ಹೇಳ್ತೀವಿ ನೋಡಿ, ರೋಗನ್ ಗೋಶ್, ಜೋಶ್. ಈ ಕೆಲವರು ಗೋಶ್ ಅನ್ನ ಜೋಶ್ ಹೇಳ್ತಾರೆ. ಇಟ್ಸ್ ನಾಟ್ ಜೋಶ್, ರೋಗನ್ ಗೋಶ್. ಅಂದ್ರೆ ಯೂಶಲಿ ಅದು ಮಟನ್ ಇದರಲ್ಲಿ ಮಾಡ್ತಾರೆ. ಆ ರೋಗನ್ ಅಂತ ಹೇಳುದು ಈ ತರ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಇದಕ್ಕೆ ರೋಗನ್ ಅಂತ ಹೇಳುದು. ಇದು ಅದೇ ತರ ಬರ್ಬೇಕು ನೋಡಿ, ಬರ್ತಾ ಉಂಟಲ್ಲ, ಕಾಣ್ತಾ ಉಂಟು ನೋಡಿ. ಈಗ ನಮ್ಮ ಟೊಮೆಟೊ ಚಟ್ನಿ ರೆಡಿ ಆಗ್ತಾ ಉಂಟು. ರೆಡಿ ಆಯ್ತು. ಆಕ್ಚುಲಿ ಇನ್ನು ಕರೆಕ್ಟ್ ಆಗಿ ಆಯಿಲ್ ಅಂಡ್ ಮಸಾಲದು ಅದ ಮೇಲೆ ಬರ್ತದೆ, ಫ್ರೈ ಆಗ್ತಾ 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 ಅದು ಎಣ್ಣೆ ಕಾಣ್ತದೆ ನೋಡಿ, ನಿಮ್ಗೆ ಮೇಲೆ ಮೇಲೆ ಬಂದಿದೆ ನೋಡಿ, ಆಗ ಅದು ಗೊತ್ತಾಗ್ತದೆ ಆಗಿದೆ ಅಂತ. ಈಗ ಕೊತ್ತಂಬರಿ ಸೊಪ್ಪು. ಈಗ ನಮ್ಮ ಟೊಮೆಟೊ ಚಟ್ನಿ ರೆಡಿ. ಸೊ ಇದು ಇಷ್ಟು ಈ ಥರನೇ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಹೌದು, ಗಟ್ಟಿ ಬೇಕು? ಇಲ್ಲ ಇಲ್ಲ, ಇನ್ನೂ ಗಟ್ಟಿ ಬರೋದಿಲ್ಲ, ಇಷ್ಟು ಬೇಕು. ಆಗ ನಿಮಗೆ ಅನ್ನದ ಜೊತೆನೂ ತಿನ್ಲಿಕ್ಕೆ ಆಗ್ತದೆ, ದೋಸೆ, ಚಪಾತಿ, ಪೂರಿ ಜೊತೆ ಒಳ್ಳೆದಾಗ್ತದೆ. ಇಷ್ಟು ಇರಬೇಕು ಅದು. ಓಕೆ, ಕನ್ಸಿಸ್ಟೆನ್ಸಿ ಇಷ್ಟು ಬಂದರೆ ತುಂಬ ತಿಕ್ಕಲ್ಲ? ಇಲ್ಲ, ಬೇಡ ಇಲ್ಲ. ರೆಡಿನಾ? ರೆಡಿ. ಗ್ಯಾಸ್ ಆಫ್ ಮಾಡ್ತೇನೆ. ಸರ್ವ್ ಮಾಡೋಣ. ಸರ್ವ್ ಮಾಡೋಣ.
ಎಸ್ ಮೇಡಮ್. ಈಗ ನಮ್ಮದು ಟೊಮೆಟೊ ಚಟ್ನಿ ರೆಡಿಯಾಗಿದೆ, ಸರ್ವ್ ಮಾಡುವ. ಹ್ಞೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕುವ ಮೇಲ್ಗಡೆ. ಬಿಸಿ ಬಿಸಿಯಾದ ಟೊಮೆಟೊ ಚಟ್ನಿ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀರು ದೋಸೆ ಬೇರೆ ಮಾಡಿ ತಂದಿದ್ದೀರಿ. ವಾರೆ ವಾ, ಸೂಪರ್, ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಟೊಮ್ಯಾಟೊ ಚಟ್ನಿ ನೀರು ದೋಸೆಯೊಂದಿಗೆ ಸವಿಯೋದಕ್ಕೆ ರೆಡಿಯಾಗಿದೆ. ಸೊ ಟ್ಯಾಂಗಿ ಆಗಿ ತುಂಬ ಟೇಸ್ಟಿ ಆಗಿರ್ಬೋದು. ಹೇಗೆ ತಯಾರಿಸೋದು ತಮ್ಮಿ ನೋಡಿ. ಟೊಮ್ಯಾಟೊ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿಯನ್ನು ಹುರಿದು ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ನಂತರ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸನ್ನು ಹುರಿದು ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಬೇವು, ಒಣಮೆಣಸು, ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಟೊಮ್ಯಾಟೊ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕಿ ಹುರಿಯುತ್ತಾ ಬೇಯಿಸಿ. ಕುದಿ ಬಂದ ನಂತರ ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಟೊಮ್ಯಾಟೊ ಚಟ್ನಿ ಸವಿಯಲು ಸಿದ್ಧ. ಸೊ ಫಸ್ಟ್ ಹಾಗಾದರೆ ಖಾರ ಟೇಸ್ಟ್ ನೋಡಿ, ಆಮೇಲೆ ಸ್ವೀಟ್ ನೋಡಿ ಅಲ್ಲ. ತಗೊಳ್ಳಿ, ನಾನು ಬರೀ ಚಟ್ನಿ ನೋಡ್ತೀನಿ, ದೋಸೆ ಜೊತೆಗೆ ಆಮೇಲೆ ಲಾಸ್ಟಲ್ಲಿ. ವಾವ್, ಹುಳಿ, ಸಿಹಿ, ಲೈಟ್ ಸ್ವೀಟ್, ಖಾರ ತುಂಬ ಚೆನ್ನಾಗಿದೆ. ಸೂಪರ್. ಈ ಥರ ನೀವು ಹೇಳಿದ್ರಿ ಅನ್ನದ ಜೊತೆಗೆ ಕಲಸಿ ತಿನ್ನೋದಕ್ಕೆ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ. ಸೊ ಜೊತೆಗೆ ಸಾರು ಏನೂ ಬೇಕು ಅಂತ ಇಲ್ಲ, ಬಿಸಿ ಬಿಸಿ ಅನ್ನ ಇದ್ದರೆ ಅದ್ರ ಜೊತೆಗೆ ಕಲಸಿ ತಿನ್ಬೋದು. ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ಟೇಸ್ಟಿ. ಸೊ ನೀವು ಹೇಳಿದ್ರಿ ಈ ಥರ ಹೊರಗಡೆ ಇಟ್ಟರೆ ಬಿಸಿ ಮಾಡ್ತಾ ಇಡ್ಬೋದು, ಇನ್ನೂ ಗಟ್ಟಿ ಬರುತ್ತೆ. ಹೌದೌದು. ಸೊ ಸ್ವೀಟ್ ಟೇಸ್ಟ್ ನೋಡೋಣ. ಹುಳಿಯ ನಂತರ ಸಿಹಿ. ಆಹಾ, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಇನ್ನೂ ಫುಲ್ ಚಿಲ್ಡಾಗಿ ಅದನ್ನು ತಿಂತಾ ಇದ್ರೆ ಒಳ್ಳೆ ಐಸ್ ಕ್ರೀಮ್ ತಿಂದಾಗೆ ಆಗ್ತದೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ ಮೇಡಮ್. ಸೊ ಎರಡೂ ಕೂಡ, ಒಂದು ಸ್ವೀಟ್ ಇನ್ನೊಂದು ಸಾರು, ವೆರಿ ನೈಸ್, ಸೂಪರ್. ನನಗಂತೂ ಎರಡೂ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಇದಂತೂ ಸೂಪರ್, ಡಿಫ್ರೆಂಟ್ ಆಗಿದೆ. ಹಾಂ, ಮಂಜು ಅವರಿಗೆ ಕಂಡೆನ್ಸ್ ಮಿಲ್ಕ್ ಹಾಕಕ್ಕೆ ಹೇಳಿ ಅವ್ರು ಹಾಕಿದ್ದಾರೆ ಅಂತ ಹೇಳಿದ್ರೆ ನಿಮ್ಮದೇ ಮಿಸ್ಟೇಕ್. ಅವ್ರು ಹೇಳಿದಾರೆ ಹಾಗೆ ನೆನಪುಂಟು ನನಗೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಈ ರೆಸಿಪಿಗೆ ಮಂಜು ಅವ್ರಿಗೆ ಹೇಳಬೇಕು ಥ್ಯಾಂಕ್ ಯು ಅಂತ ಹೇಳಿ, ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ರೆಸಿಪಿ ನೀವು ಹೇಳ್ಕೊಟ್ಟೋದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಂತೂ ಸೂಪರ್ ಆಗಿದೆ. ಹಾಗೆ ಟೇಸ್ಟ್ ನೋಡ್ತಾ ಇದ್ರೆ ಸೂಪರ್, ವೆರಿ ಈಸಿ, ವೆರಿ ಟೇಸ್ಟಿ. ಹೇಗೆ ತಯಾರಿಸೋದು ಅಂತ ನೋಡಿದ್ದೀರಿ, ಮತ್ತಿನ್ಯಾಕೆ ತಡ, ಈಗಲೇ ತಯಾರಿಸಿ. ತುಂಬ ಚೆನ್ನಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.